ರಿವರ್ ಫೆಸ್ಟ್ ಬಗ್ಗೆ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ, ಯಾಕಂದರೆ ಸೆಂಥಿಲ್ ಸರ್ ಅವಾಗಿದ್ದಾಗ ನಾನು ಪ್ರೊಬೇಷನರ್ ಇಲ್ಲಿ ರಾಯಚೂರಲ್ಲಿ ಇದ್ದೆ. ಹೌದು, ಆ ಜಾಗ ಕೂಡ ನಾನು ಹೋಗಿದ್ವಿ. ಬಟ್ ಯಾವ ರೀತಿ ಇದೆ ಅಂದರೆ ಆ ಜಾಗ ಆ್ಯಕ್ಚುಲಿ ಮ್ಯಾಂಗ್ರೋವ್ಸಿಗೆ ಬರ್ತದೆ, ನಮ್ಮ CRZ ವ್ಯಾಪ್ತಿ. ಇದರಲ್ಲಿ ನಾವು ಆ್ಯಕ್ಚುಲಿ ಕರಾವಳಿ ಉತ್ಸವ ಟೈಮಲ್ಲಿ ಏನು ಡಿಸ್ಕಷನ್ ಆಗಬೇಕಾದ್ರೆ ಸೆಂಥಿಲ್ ಸರ್ ಮಾಡಿದರು ಅಂತ ಹೇಳಿದಾಗ ನನಗೂ ಕೂಡ ಅವಾಗ ನೆನಪಿತ್ತು. ಬಿಕಾಸ್ ಅವಾಗ ಸೆಂಥಿಲ್ ಸರ್ ಕಡೆಯಿಂದ ನಮ್ಮೆಲ್ಲ ಪ್ರೊಬೇಷನರ್ಸ್ಗೆ ನಮಗೆ ಇನ್ವಿಟೇಷನ್ ರೀತಿ ತಗೊಂಡು ಬಂದಿತ್ತು. ಬಟ್ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ಅವಾಗ ನೆನಪಾಯಿತು. ಬಟ್ ಅದು ಒಂದು ಮ್ಯಾಂಗ್ರೋವ್ಸ್ ಏರಿಯಾ ಅಂತ ಒಂದು ಇದಾಗಿರೋದ್ರಿಂದ ಅಲ್ಲಿ ಈ ರೀತಿ ಮಾಡೋದಕ್ಕೆ ಇವಾಗ ಹೊಸದಾಗಿ ಪರ್ಮಿಷನ್ ತೊಗೋಬೇಕು, ಎಲ್ಲ ಇದಿರುತ್ತೆ. ಮತ್ತು ಅಲ್ಲಿ ಸಿನ್ಸ್ ನಾವು ಬೀಚಸ್ದೇ ಎಲ್ಲ ಇದು ಮಾಡ್ತಿರೋದ್ರಿಂದ ಮತ್ತೆ ಆ ಜಾಗ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಮಗೂ ಕೂಡ ಒಂದು ಐಡಿಯಾ ಇರಲಿಲ್ಲ. ಫಸ್ಟ್ ಬೋಟ್ ರೀತಿ ಏನಾದ್ರು ಮಾಡ್ಬೋದಾ ನೋಡಿದ್ವಿ, ಬಟ್ ಬೋಟಿಂದೂ ಕೂಡ ಯಾವುದು ಇದಾಗಲಿಲ್ಲ. ಹೆಲಿ ಟೂರಿಸಮ್ ಮಾಡಬೇಕಾದ್ರೆ ಆ ಜಾಗ ಉಪಯೋಗಿಸ್ಕೋಬೋದಾ ಅಂತ ನೋಡಿದ್ವಿ, ಬಟ್ ಅಲ್ಲಿ ಕಾಂಕ್ರೀಟ್ ಹಾಕೋದಕ್ಕೆ ಅಥವಾ ಇದು ಹಾಕೋದಕ್ಕೆ CRZಯಿಂದ ಇಷ್ಟು ಬೇಗ ಪರ್ಮಿಷನ್ ಸಿಗೋದಿಲ್ಲ ಅಂತ. ಅದು ನಮ್ಮ ಗಮನದಲ್ಲಿದೆ. ಅದನ್ನು ಟೂರಿಸಮ್ ರಿಲೇಟೆಡ್ ಯಾವ ರೀತಿ ಮಾಡ್ಬೋದು, ಏನಾದ್ರು ಮಾಡ್ಬೋದಾ ಅಂತ ಇವಾಗಲೇ CRZ ಕಮಿಟಿಗೂ ಕೂಡ ನಾನೇ ಅಧ್ಯಕ್ಷರಿದ್ದೀನಿ. ಸೊ ಅಲ್ಲಿ ನಾವು ಒಂದು ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತೊಗೋಬೋದು. ಏನಾದ್ರು ಮಾಡ್ಬೋದು ಅಂತ ನಿಮ್ದು ಏನಾದ್ರು ಐಡಿಯಾ ಇದ್ದರೆ ದಯವಿಟ್ಟು ಹೇಳಿ. ಸ್ವಲ್ಪ ಡೆವಲಪ್ಮೆಂಟಿಂದು ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ಮ್ಯಾಂಗ್ರೋವ್ಸ್ ಅಂತ ಇದು ಬಂದರೆ ಅದು CRZ 1 ಅಡಿಲಿ ಬರ್ತದೆ. ಸೊ 1 ಅಡಿಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ. ರಸ್ತೆ ಬಹುಶಃ ಮಾಡ್ಬೋದೇನೋ, ಬಟ್ ಬೇರೆ ಸ್ಟ್ರಕ್ಚರ್ಸ್ಗೆಲ್ಲ ಇನ್ನೂ ಇದು ಕೊಟ್ಟಿಲ್ಲ. ಸ್ಪೆಷಲ್ ಕೇಸ್ ಅಂತ ಏನಾದರೂ ಮಾಡ್ಕೋಬೋದಾ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ಇಟ್ ಇಸ್ ನಾಟ್ ದೇರ್. ಇನ್ನು CRZ ನೋಟಿಫಿಕೇಶನ್ ಕೂಡ ರಿವಿಷನ್ಗೆ ಇವಾಗ ಕರಿತಾ ಇದ್ದಾರೆ, ನಾವು ಕೂಡ ಕೊಡ್ತೀವಿ. ಅದರಲ್ಲಿ ಏನಾದ್ರು ಮ್ಯಾಪಲ್ಲಿ ಚೇಂಜಸ್ ಮಾಡ್ಬೋದಾ, ಮಾಡೋಕ್ಕೆ ಅವಕಾಶ ಇದೆಯಾ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬಟ್ ಸಮಥಿಂಗ್ ವಿಲ್ ಡೂ, ಏನಾದ್ರು ಒಂದು ಮಾಡ್ತೀವಿ ಅಲ್ಲೂ ಕೂಡ. ಖಂಡಿತ ಮಾಡ್ಬೋದು. ವಾಟರ್ ಸ್ಪೋರ್ಟ್ಸ್ ನಮ್ಮಲ್ಲಿ ಬೀಚ್ ಬಿಟ್ಟರೆ ಒಳಗಡೆ ಇನ್ನೂ ಅಷ್ಟು ಡೆವಲಪ್ ಆಗೇ ಇಲ್ಲ. ನಾವು ನೇತ್ರಾವತಿ ಮತ್ತು ಬಟ್ ಇಟ್ ವೆರಿ ಸ್ಮಾಲ್ ಇದರಲ್ಲಿ ಈಗ ಆ ಸ್ಮಾಲ್ ಕೇಸಲ್ಲಿ ನಾವು ಪ್ರಮೋಟ್ ಮಾಡೋಕ್ಕೂ ಇದಾಗೋದಿಲ್ಲ. ಈಗ ಹೇಗಾಗುತ್ತೆ, ನಮ್ಮದು 2 ಮೇಜರ್ ರಿವರ್ಸ್, ನಮ್ದು ಇದು ಫಲ್ಗುಣಿ ಇರ್ಬೋದು ಉತ್ತರಕ್ಕೆ, ಇಲ್ಲಿ ನೇತ್ರಾವತಿನವರು ದಕ್ಷಿಣಕ್ಕೆ ಇರ್ಬೋದು. ಅದ್ರ ಮೇಲೆ ನಮ್ಮದು ನಂದಿನಿ ಶಾಂಭವಿ ಕೂಡ ಮುಂದೆ ಸಸಿ ಇತ್ಲುಗೆ ಬರೋ ಅಂಥದ್ದು. ಅಂಥ ರಿವರ್ ಟೂರಿಸಮ್ನ ನಾವು ಮಾಡಬೇಕು ಅಂತ ಈ ಮುಂದಿನ ಹಂತದಲ್ಲಿ ನಾವು ತೊಗೊತಾ ಇದ್ದೀವಿ. ಇನ್ಫ್ಯಾಕ್ಟ್ ಟೂರಿಸಮ್ ಇಲಾಖೆ ಜೊತೆ ಕಳೆದ ವಾರ ನಾವು ರಿವರ್ ಟೂರಿಸಮ್ ಬಗ್ಗೆ, ಕ್ರೂಸ್ ಟೂರಿಸಮ್ ಮಾಡೋದಾಗಲಿ ಅಥವಾ ರಿವರಿಗೆ ಸಂಬಂಧಪಟ್ಟಿದ್ದು ಬೇರೆ ಯಾವ ರೀತಿ ಮಾಡ್ಬೋದು ಅಂತಲೂ ಇದಾಗಿದೆ. ಇವಾಗಲೇ ಒಂದು ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತಲೂ ನಮ್ಮ 3 ಕೋಸ್ಟಲ್ ಜಿಲ್ಲೆಗೆ ಆಗಲೇ ಸ್ಟೇಟ್ ಲೆವೆಲಿಂದ ನಮಗೆ ಬಂದಿದ್ದಾರೆ. ಈಗ ನಮ್ಮ ಆಫೀಸಲ್ಲಿ ಅವರು ಕೂರ್ತಾ ಇದ್ದಾರೆ, ಅವ್ರ ಟೀಮನ್ನು ಕೂಡ. ಅದು ಅಲ್ಲದೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಹೇಗೆ ಮಾಡಬೇಕು ಅಂತಲೂ ಇದೆ. ಈ ಸರಿ ರಿವರ್ಸ್ ಕೂಡ ನಾವು ಸೇರಿಸಿದ್ದೀವಿ ಆಯ್ತಲ್ಲಿ. ಮುಂದಿನ ದಿನಗಳಲ್ಲಿ ಹೇಗೆ ಆಗುತ್ತೆ ಅಂಥೇಳಿ ಒಂದು ನೋಡಾದ್ಮೇಲೆ ನಾವು ಹೇಳ್ಬೋದಾಯ್ತು. ಎಲ್ಲ ಟೂರಿಸಂ ಪ್ರಾಜೆಕ್ಟ್ ಇಡೀ ನಮ್ಮ ಕಾರವಾರ ಕೋಸ್ಟಲ್ ಅಂದರೆ ಗೋವಾ ಬಾರ್ಡರಿಂದ ತಲಪಾಡಿ ನಮ್ಮ ಕೇರಳ ಬಾರ್ಡರ್ ಇದ್ರ ತನಕನೂ ಎನಿ ಟೂರಿಸಂ ಪ್ರಾಜೆಕ್ಟ್ ಈ 3 ಜಿಲ್ಲೆಗಳಲ್ಲಿ ಬಂದರೆ, ಸ್ಪೆಷಲಿ ಆನ್ ಕೋಸ್ಟಲ್ ಇಂಪಾರ್ಟೆನ್ಸ್ ಜಾಸ್ತಿ ಇದರಲ್ಲಿ, ಅಂಥವಕ್ಕೆ ಕೆಲವೊಂದು ಸರಿ ನಾವು DPR ಮಾಡಬೇಕಾಗುತ್ತೆ. ಇವಾಗ ಹೇಗಾಗ್ತಿದೆ, ಸ್ವಲ್ಪ ನಾಟ್ ಸೋ ಟೆಕ್ನಿಕಲ್ ಇದರಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಒಂದು ಸರಿ ಟೆಕ್ನಿಕಲ್ ಅಂತ ಬಂದಾಗ ಈ CRZ ಇರ್ಬೋದು, ವೈಲ್ಡ್ ಲೈಫ್ಗೆ ಏನಾದ್ರು ಆಗುತ್ತಾ, ಇದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಇದೆ, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಇದೆ, ಅಥವಾ ನಮ್ಮ ಘಟ್ಟಕ್ಕೆ ಇದು ಹೋದಾಗ ಏನಾದ್ರು ಕಸ್ತೂರಿ ರಂಗನ್ ರಿಪೋರ್ಟ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಏನಾದ್ರು ಅಡೆತಡೆ ಬರುತ್ತಾ, ಅಥವಾ ನಮ್ಮ ವನ್ಯಜೀವಿ ಇದರಲ್ಲಿ ನ್ಯಾಷನಲ್ ಪಾರ್ಕ್ಸಲ್ಲಿ ಏನಾದ್ರು ಆಗುತ್ತಾ, ಇವೆಲ್ಲ ಸ್ವಲ್ಪ ನಮಗೆ ಅಷ್ಟು ಸಮಯ ಸಿಗೋದಿಲ್ಲ ನಮ್ಮ ಇಂಜಿನಿಯರ್ಸ್ ಅಥವಾ ಇದರ. ಅದಕ್ಕೆ ಒಂದು ಸ್ಪೆಷಲೈಸ್ ಟೀಮ್ ಅಂತ ಹೇಳಿ ನಾವು ಸ್ಟೇಟ್ ಆಫೀಸಿಂದ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೂ ನಮ್ದು ಇಂಟ್ರಾಕ್ಷನ್ ಆಗ್ತಾ ಇದೆ. ಒಂದು ಸರಿ ಪ್ರಾಜೆಕ್ಟ್ಸ್ ಎಲ್ಲ ಒಂದೊಂದೇ ಬಂದಾಗ ಇಟ್ ವಿಲ್ ಲುಕ್ ಇಂಟು ಇಟ್. ಟೂರಿಸಂ ಇಲಾಖೆಯಲ್ಲಿ ಇವಾಗ ನೀವು ನೋಡಿದ್ರೆ ಭಾಳಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿ ಇರೋದು. ಈಗ AD ಅಥವಾ DD ಪೋಸ್ಟಲ್ಲಿ ಏನಿದೆ ಅಷ್ಟು ಆಫೀಸರ್ಸ್ ಇಲ್ಲ. ಸೊ ಈಗಲೂ ಕೂಡ ನೀವು ಭಾಳಷ್ಟು ಜಿಲ್ಲೆ ನೋಡಿದ್ರೆ ಎಲ್ಲ ಒಂದು ಇನ್ಚಾರ್ಜ್ ರೀತಿಯೇ ಇದು ಮಾಡಿರೋ ಅಂಥದ್ದು. ಆ ಒಂದು ಕೆಟಗರಿಲಿ ಆಫೀಸರ್ಸ್ ಇದು ಮಾಡಬೇಕಂದ್ರೆ KPSC ಮೂಲಕನೇ ಇದಾಗಬೇಕು. ಪ್ರಪೋಸಲ್ ಎಲ್ಲ ಇದರಿಂದನೂ ಹೋಗಿದೆ. ಬರುವ ದಿನಗಳಲ್ಲಿ ಅಟ್ಲೀಸ್ಟ್ ನಮಗೆ ಬರುತ್ತೆ ಇದು ಅಂತ. ಬಟ್ ಲಕ್ಕಿಲಿ ಇಲ್ಲಿ ಏನು ನಮ್ಮದು ಪ್ರೆಸೆಂಟ್ DD ಇದರಲ್ಲಿದೆ, ಅವರ ಒಂದು ಕಾರ್ಯವೈಖರಿ ಒಂದು ತುಂಬ ಉತ್ತಮವಾಗಿತ್ತು. ಈ ಸರಿ ನಾನು ಕೂಡ ನೋಡಿದ್ದೀನಿ. ಬಟ್ ಅವರು ಕೂಡ ಕೇಳ್ತಾನೆ ಇದ್ದಾರೆ, ನನಗೆ ಒತ್ತಡ ಜಾಸ್ತಿ ಆಯಿತು, ಸ್ವಲ್ಪ ಬಿಟ್ಕೊಡಿ ಇದು ಅಂತ. ನನಗೆ ಇನ್ನೊಬ್ಬರು ಬರೋ ತನಕನೂ ಬಿಡೋದಿಲ್ಲ ಅಂತ ಹೇಳಿ ಮಾಡಿಸ್ತಿದ್ದೀನಿ. ಎಷ್ಟು ದಿನ ಆಗುತ್ತೋ ನೋಡಬೇಕು ಅವ್ರ ಹತ್ರ. ಈ PMU ಏನಿದೆ ಅವ್ರದ್ದು ಒಂದು ಸ್ಕೋಪ್ ಆಫ್ ವರ್ಕಲ್ಲಿ, ಅಂದರೆ ಅವರ ಒಂದು ಕೆಲಸ ಅಂತ ಹೇಳಿದ್ರೆ ಇಂಥ ಟೂರಿಸಂ ಪ್ರಾಜೆಕ್ಟ್ಸಲ್ಲಿ ಏನು ನಮ್ಮದು ಲೆಟರ್ ಆಫ್ ಇಂಟೆಂಟ್ ಅಂತ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಮತ್ತು ಉಪಮುಖ್ಯಮಂತ್ರಿಗಳ ಕೈಯಿಂದ, ಮಾನ್ಯ ಉಪಮುಖ್ಯಮಂತ್ರಿಗಳ ಕೈಯಿಂದ ನಾವು ಒಂದು ಸ್ಟೇಜ್ ಮೇಲೆ ಮಾಡಿಸಿದ್ವಿ 3 ಜಿಲ್ಲೆದು. ಮಂಗಳೂರಿಂದ 8 ಹೊಸ ಪ್ರಾಜೆಕ್ಟ್ ಅಂಥೇಳಿ, ಉಡುಪಿಯಿಂದ ಸ್ವಲ್ಪ, ಕಾರವಾರದಿಂದ ಸ್ವಲ್ಪ. ಅದನ್ನು ಕಾರ್ಯಗತಗೊಳಿಸೋದು ಒಂದು ಇವರ ಒಂದು ಕಾರ್ಯದಲ್ಲಿ ಇರುವಂಥ ಇದು. ಎರಡನೇದು ಅವರಿಗೆ
ಮಾಹಿತಿ ಕೊಡೋದು ಬೇಕಾಗ್ತದೆ. ಯಾಕಂದರೆ ಈ ಸಬ್ಸಿಡಿ ಏನು ಸಿಗುತ್ತೆ, ನಮ್ಮ ಟೂರಿಸಂ ಇಲಾಖೆಯಿಂದ ಏನು ಬರುತ್ತೆ ಅಂತ ಬರೀ ನಾವು ಬುಕ್ ಓದಿ ಅಥವಾ ಪಾಲಿಸಿ ಓದಿ ಅಂತ ಹೇಳಿದ್ರೆ ಆಗಲ್ಲ. ಯಾರು ಬಂದು ಟೆಕ್ನಿಕಲ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡೆ ಈ PMUನ ನಾವು ಇದು ಮಾಡಿರೋದು, ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತ ಹೇಳಿ. ಸೊ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಕೆಲವೊಂದಾಗಲೇ ಪ್ರಾಜೆಕ್ಟ್ ಪಿಕಪ್ ಆಗಿದೆ, ಕೆಲವೊಂದು ಇನ್ನೂ ಪಿಕಪ್ ಆಗುತ್ತೆ ಮುಂದೆ. ಫ್ಯೂಚರಿಸ್ಟಿಕ್ ಆಗೂ ಕೂಡ ನಾವು ನೋಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಗುರುಪುರಾಡಿಲಿ ತಾಜ್ ಹೋಟೆಲ್ ಇವಾಗ ಬರ್ತಾ ಇದೆ. ಮೇ ಅಂತ ಇತ್ತು, ಬಹುಶಃ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ಬೋದು. ಸೊ ಅಂಥವ್ರಿಗೆ ಮುಂದೆ ಎಕ್ಸ್ಪ್ಯಾನ್ಷನ್ ಇದು ಮಾಡೋ ಟೈಮಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವ್ಯಾವ ರೀತಿ ಇದಾಗುತ್ತೆ ಅಂತ ಒಂದು ಕಡೆಯಿಂದ ಮಾಡೋದು. ಇನ್ನೊಂದು ಸಣ್ಣ ಸಣ್ಣ ಟೂರಿಸಂ ಪ್ರಾಜೆಕ್ಟ್ಗೂ ಕೂಡ ಇವಾಗ ಆ ಕಾನ್ಕ್ಲೇವ್ ಆದ ನಂತರ ಭಾಳಷ್ಟು ಜನ ನಮಗೆ ನೇತ್ರಾವತಿ ನದಿಲಿ ಈ ರೀತಿ ಮಾಡ್ತೀವಿ, ಫಲ್ಗುಣಿಲಿ ಈ ರೀತಿ ಮಾಡ್ತೀವಿ ಅಂತ ಸಣ್ಣ ಪ್ರಪೋಸಲ್ ಬರ್ತಾ ಇದೆ. ಸಣ್ಣ ಇದರಿಂದ ಏನು ಇನ್ವೆಸ್ಟ್ಮೆಂಟ್ಸ್ ಏನು ಇದಿರೋದಿಲ್ಲ ಸರ್ಕಾರ ವತಿಯಿಂದ, ಎಲ್ಲ PPP ಮಾಡೆಲಲ್ಲಿ. ಸೊ ಈ ಥರ ಪ್ರಪೋಸಲ್ಸ್ ಇದು ಬಂದಾಗ ಅವನ್ನೆಲ್ಲ ಅನಲೈಸ್ ಮಾಡಿ ಯಾವುದು ಬೆಟರು, ಯಾವುದು ಆಗುತ್ತೆ ಅಥವಾ ಆಗೋದಿಲ್ಲ ಅಂತ ಹೇಳೋದು ಈ PMU ಇದೊಂದು ಕರ್ತವ್ಯ. ಇನ್ನು ಬಹುಶಃ 1-2 ತಿಂಗಳಲ್ಲಿ ಆ ಒಂದು ಕಾನ್ಕ್ಲೇವ್ ನಂತರ ಯಾವ್ಯಾವ ರೀತಿ ಇದಾಯಿತು ಅಂತ ನಾವೇ ನಿಮಗೆ ಮಾಹಿತಿ ಕೊಡ್ತೀವಿ. ವಾಟರ್ ಮೆಟ್ರೋ ಬಗ್ಗೆ ಇನ್ನೂ ಸ್ವಲ್ಪ ಪಿಕಪ್ ಆಗಬೇಕು. ಅದು ಇನ್ನು ಏನೂ ಆಗಿಲ್ಲ, ನಾನು ಏನೂ ಆಗಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಇದೆ. ಒಂದು ಮುಖ್ಯವಾಗಿ ಏನಿದು ಅಂತ ಹೇಳಿದ್ರೆ, ನಮ್ಮ ರೋಡ್ ಮೇಲೆ ಒತ್ತಡದೇನಿದೆ ಅದನ್ನು ನಾವು ನೀರಿನ ಉಪಯೋಗಿಸೋದ್ರ ಮೂಲಕ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿ. ಈಗ ನಾವು ಕೇರಳದಲ್ಲಿ ನೋಡಿದ್ರೆ ಇವಾಗಲೇ ವಾಟರ್ ಮೆಟ್ರೋ ಇಸ್ ಅ ವೆರಿ ಹಾಟ್ ಟಾಪಿಕ್. ಅಲ್ಲೂ ಕೂಡ ನಮ್ಮಲ್ಲೂ ಕೂಡ ಇವಾಗ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಇದು ಅಂತ. ಮುಖ್ಯವಾಗಿ ನಮ್ಮದು ಸಿಟಿ ಕವರ್ ಆಗಿರುವಂಥ 2 ನದಿಗಳ ಇದರಲ್ಲಿ ನಾವು ಮಾಡಿದ್ದೀವಿ. ಪ್ರತಿಯೊಂದು ನದಿಲೂ 5-6 ಪಾಯಿಂಟ್ಸ್ನ ನಾವು ಆಗಲೇ ಗುರ್ತು ಮಾಡ್ತಾ ಇದ್ದೀವಿ. ಗುರ್ತು ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ಈಗ ಮೀನುಗಾರರು ಬೋಟ್ ಇದ್ದರೆ ಅಲ್ಲಿ ನಾವು ಮಾಡೋದಕ್ಕಾಗೋಂತಿಲ್ಲ, ಆಗಲೇ ಮನೆ ಅಥವಾ ಬೇರೆ ಪ್ರೈವೇಟ್ ಇದರಲ್ಲಿದ್ದರೆ ಅಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ. ಈ ಥರ ಎಲ್ಲ ಪಾಯಿಂಟ್ಸನ್ನು ತೊಗೊಂಡು ಒಂದು ಸಣ್ಣದಾಗಿ ಇದು ಮಾಡಿದ್ದೀವಿ. ಬಟ್ ಒಂದ್ಸರಿ ಇದು PMU ಅವರಿಗೆ ಮತ್ತೊಂದು ಕೆಲಸ ನಾವು ಇದು ಕೊಡೋದು, ಈ ಥರ ಇದರಲ್ಲಿ ಮಾಡಬೇಕಾದ್ರೆ ನಂತರ ಅದನ್ನು ಹೇಗೆ ಮಾಡಬೇಕು ಅಂಥೇಳಿ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಆ್ಯಸ್ ಆಫ್ ನೌ ಅಷ್ಟೊಂದು ಮೂಮೆಂಟ್ ಇನ್ನೂ ಆಗಿಲ್ಲ. ವಿ ಆರ್ ಲುಕಿಂಗ್ ಇಟ್ ಬಿಕಾಸ್ ಇದು ನಾನು ಬರೋಕ್ಕಿಂತ ಮುಂಚೆಯಿಂದನೂ ಯೋಚನೆ ಮಾಡ್ತಿರುವಂಥದ್ದು. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ, ಈಗ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ಜನ ಬರೋದಿಲ್ಲ. ಒಂದು ಎರಡನೇದು, ಅದು ಬರೀ ಪ್ಯಾಸೆಂಜರ್ ಮೂವ್ಮೆಂಟ್ ಅಷ್ಟೇನಾ ಅಥವಾ ವೆಹಿಕಲ್ ಮೂವ್ಮೆಂಟಾ, ಅದೂ ಕೂಡ 2 ಹಂತದಲ್ಲಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ NH ಇಂದ ಬರೋ ಇದೆಲ್ಲದನ್ನು NHಗೆ ಹೋಗ್ತಾರೆ, ಯಾರು ಇದು ಬರೋದಿಲ್ಲ ಅಂದರೆ ಇರಲಿಲ್ಲ ಅಂತ ಹೇಳಿದ್ರೆ. ಬಟ್ ವೆಹಿಕಲ್ ಮೂವ್ಮೆಂಟ್ ಇಡಬೇಕಂದ್ರೆ ನಮಗೆ ಜೆಟ್ಟಿ ದೊಡ್ಡದಾಗಿರುವಂಥದ್ದು ಬೇಕು, ಶಿಪ್ಸ್ಗಳು ದೊಡ್ಡದಾಗಿರುವಂಥದ್ದು ಬೇಕು. ಸೊ 2 ರೀತಿ ನೋಡ್ತಾ ಇದ್ದೀವಿ. ಬರೀ ಪೀಪಲ್ ಮೂವ್ಮೆಂಟ್ ಬೇಕಾ ಅಥವಾ ವೆಹಿಕಲ್ ಮೂವ್ಮೆಂಟನ್ನು ಇನ್ಕ್ಲೂಡ್ ಮಾಡಬೇಕಾ ಅಂತ. ಹೆಲಿ ಟೂರಿಸಮ್ ಮಾಡಿರಲಿ ಅಲ್ಲ, ಹೌದು, ಅದು ಒಂದಿದೆ. ಒಂದು ಏನಿದೆ ಅಂತ ಹೇಳಿದ್ರೆ VIP ಮೂವ್ಮೆಂಟ್ಗೂ ಹೆಲ್ಪ್ ಆಗ್ತದೆ. ಇವಾಗ ಏನಾಗ್ತಿದೆ, VIP ಮೂವ್ಮೆಂಟ್ ಏನಾದ್ರು ಬಂದಾಗ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ರತಿ ಸರಿನೂ ನಾವು ಹುಡ್ಕೋದೇ ಇದಾಗುತ್ತೆ. ಬಟ್ ಒಂದು ಪರ್ಮನೆಂಟಾಗಿ ಯಾವ್ದಾದ್ರು ನಾವು ಹೆಲಿಪ್ಯಾಡ್ ಅಂತ ಇದು ಮಾಡಿದ್ರೆ VIP ಮೂವ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಎರಡನೇದು, ಎನಿ ಕೈಂಡ್ ಆಫ್ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ 8 ಮೆಡಿಕಲ್ ಕಾಲೇಜಸ್ಸು ಮತ್ತು 16 ಹಾಸ್ಪಿಟಲ್ಸ್ ಇರುವಂಥ ಇದು. ಮೂರನೇದು, ನಮ್ಮ ಟೂರಿಸಮ್ ರಿಲೇಟೆಡ್ ಇದನ್ನು ಪ್ರಮೋಟ್ ಮಾಡೋಕ್ಕೂ ಕೂಡ ಹೆಲಿಕಾಪ್ಟರ್ದು ಇದರಲ್ಲಿ ಇದು ಮಾಡುವಂಥದ್ದು. ಸೊ ನಾವು ಪರ್ಮನೆಂಟಾಗಿ ಎಲ್ಲಿ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ಒಂದು ಕಡೆ ಜಾಗ ನಿಗದಿ ಮಾಡಿ ನಾವು ಒಂದು ಪರ್ಮನೆಂಟ್ ಹೆಲಿಪ್ಯಾಡ್ನ ಮಾಡ್ತೀವಿ. ಒಂದು ಆ್ಯಕ್ಚುಲಿ ನಿನ್ನೆ ನಾನು ಇದನ್ನು ನೋಡಿದೆ, ಅದು ಸ್ವಲ್ಪ ಮಾಹಿತಿ ಸರಿಯಾಗಿ ಇಟ್ಕೊಳ್ಳಿಲ್ಲ. ನಾನು ಖಾದರ್ನೇ ಬ್ಲೇಮ್ ಮಾಡೋದು ಇದರಲ್ಲಿ. ನಾವು ಕನ್ನಡ ಕಡ್ಡಾಯ ಅಂತ ಇದು ಮಾಡಿದಾಗ ಬೇರೆ ಭಾಷೆನ ಬಳಸಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ನಮ್ಮದು ಏನು ಅವತ್ತು ಡಿಸ್ಕಸ್ ಆಗಿತ್ತು ನಮ್ಮ ಸಮಿತಿಲಿ, ಕನ್ನಡ ಜಾಗೃತಿ ಸಮಿತಿ ಅಂತ ಏನು ಹೊಸದಾಗಿ ಇವಾಗೆಲ್ಲ ಇದು ಮಾಡಿರೋವಂಥದ್ದು, ಅದರಲ್ಲಿ ಹಿಂದೆ 2022 ಅಥವಾ 23 ಸಮಯದಲ್ಲಿ ಏನು ಕರ್ನಾಟಕ ಸರ್ಕಾರದ್ದು ಸುತ್ತೋಲೆ ಇತ್ತು, ಅದರಲ್ಲಿ ಕನ್ನಡ 60%, ಬೇರೆ ಇದರಲ್ಲೆಲ್ಲ 40% ಅಂತ ಇದು ಮಾಡ್ತೀವಿ. ಬಟ್ ಕೆಲವೊಂದು ಕಡೆ 3ನೇ ಭಾಷೆನೂ ಕೂಡ ಬಳಸ್ತೀವಿ. ಎಸ್ಪೆಷಲಿ ನಮ್ಮಲ್ಲಿ ಬೇರೆ ಬೇರೆ ಇದು ಕೊಂಕಣಿ ಇರುವಂಥದ್ದು ಇರ್ಬೋದು, ತುಳು ಇರುವಂಥದ್ದು ಇರ್ಬೋದು, ಮೇಲೆ ಇದು ಹೋದರೆ ಗೋವನ್ ಕೊಂಕಣಿ ಇದು ಮಾಡಿರುವಂಥದ್ದು ಇರ್ಬೋದು ಕಾರವಾರದಲ್ಲಿ. ಅಂಥ ಸಮಯದಲ್ಲಿ 3 ಭಾಷೆನೂ ಬಳಸ್ತಾರೆ. ನಾವು ಬೇರೆ ಯಾವುದೇ ಭಾಷೆ ವಿರುದ್ಧ ಅಂತೂ ಮಾಡೋದಕ್ಕೆ ಬರೋದು ಇಲ್ಲ. ಎರಡನೇದು, ಸೊ ಅದಕ್ಕೇ ಕನ್ನಡದೇನಿದೆ ಅದನ್ನು ಕನ್ನಡದಲ್ಲಿ ಬಳಸೋದನ್ನು ಕಡ್ಡಾಯ ಅಂತ ಏನು ಹೇಳಿದ್ರೆ, ನೀವು ಒಂದು ಅಂಗಡಿ ಇಟ್ಕೊಂಡಿರ್ತೀರಿ, ನೀವು ಇಂಗ್ಲೀಷ್ ಆದರೂ ಹಾಕಿ, ತುಳುದಲ್ಲಿ ಹಾಕಿ, ಹಿಂದಿಲಾದರೂ ಹಾಕಿ, ಈ ನಾರ್ಮಲಿ ಇದು. ಬಟ್ ಕನ್ನಡ ಅನ್ನೋದಂತೂ ಇರಲೇಬೇಕು ಅಂತ ನಮ್ಮ ಒಂದು ಇದರಲ್ಲಿ ಇರುವಂಥದ್ದು. ಎರಡನೇದು, ಟ್ರೇಡ್ ಲೈಸೆನ್ಸ್ ಬಗ್ಗೆನೂ ಏನಾರು ಆಯಿತು, ಕನ್ನಡ ಹಾಕಲಿಲ್ಲ ಅಂತ ಟ್ರೇಡ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದು ಇಟ್ ಈಸ್ ನಾಟ್ ಅ ಗುಡ್ ಒನ್. ನಾವು ಕನ್ನಡ ಬಳಸಿ ಅಂತ ಹೇಳ್ತೀವಿ ಕೊಟ್ಟು, ಬಳಸಲಿಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸರಿಯಾಗಿ ಹೋಗಲಿಲ್ಲ. ಬಟ್ ನಮ್ಮ ಉದ್ದೇಶ ಇಷ್ಟೇ, ಕನ್ನಡನ ಜಾಸ್ತಿ ಬಳಸೋದಕ್ಕೆ ನಾವೊಂದು ಪ್ರೇರೇಪಣೆ ನೀಡಬೇಕು ಅಂತ ಹೊರತು
ಯಾವುದೇ ಒಂದು ಭಾಷೆನ ನೀವು ಬಳಸಬಾರ್ದು ಅಥವಾ ಅದನ್ನು ತೆಗಿತೀವಿ ಅನ್ನೋದು ಯಾವುದೇ ಒಂದು ಮೆಸೇಜು ನಮ್ಮ ಕಡೆಯಿಂದ ಇದು ಹೋಗಿಲ್ಲ. ಇನ್ಫ್ಯಾಕ್ಟ್ ಆ ಥರ ಯಾವುದೋ ಆದೇಶನೂ ಮಾಡಿಲ್ಲ ನಾನು. ಸೊ ಅದನ್ನು ಕೂಡ ಹೇಳಿದ್ದಾರೆ, DCE ಅವರು ಆದೇಶ ಮಾಡಿದ್ದಾರೆ ಅಂಥೇಳಿ. ಆದೇಶ ಮಾಡೋದಕ್ಕೆ ಬರೋದೇ ಇಲ್ಲ, ಯಾಕಂದರೆ ಆ ಜಾಗೃತಿ ಸಮಿತಿ ಏನಿದೆ ಬರೀ ಏನೇನು ಇಶ್ಯೂಸ್ ಇದೆ ಕನ್ನಡ ಬಳಕೆಯಲ್ಲಿ ಇದು, ಅದು ಸ್ಕೂಲ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಅಂತ ಇದಾಗಿರ್ಬೋದು, ಕಾಲೇಜಸಲ್ಲಿ ಆಗಿರ್ಬೋದು, ನಮ್ಮ ಗೌರ್ಮೆಂಟ್ ಆಫೀಸಲ್ಲಿ ಆಗಿರ್ಬೋದು, ಅಂಥ ಕಡೆ ಏನು ಮಾಡಿದ್ರೆ ಕನ್ನಡನ ಹೆಚ್ಚು ನಾವು ಪ್ರಚಲಿತಗೊಳಿಸ್ಬೋದು ಅಂತ ಅಷ್ಟೇ ನಿರ್ಧಾರ ಆಗೋದು. ಅಲ್ಲಿ ಪ್ರಾಮಿನೆಂಟ್ ಇನ್ನು ಕೆಲವು ದಿನಗಳಲ್ಲಿ ಅದು ಇನಾಗ್ರೇಷನ್ ಕೂಡ ಆಗುತ್ತೆ. ಓವರಾಲ್ ನಮ್ಮದು 2.1 ಕಿಲೋಮೀಟರ್ ನಮಗೆ ಅಲ್ಲಿ ಇರುವಂಥದ್ದು. ಇವಾಗಲೇ ನಾವು 650 ಮೀಟರ್ ಅಷ್ಟು ನಮ್ಮದು ಕಂಪ್ಲೀಷನ್ ಆಗಿದೆ ಪೂರ್ತಿ. ಇನ್ನು ಬರುವ ದಿನಗಳಲ್ಲಿ 1.8 ಕಿಲೋಮೀಟರ್ ತನಕನೂ ಪ್ರಾಮಿನೆಂಟು ಕಂಪ್ಲೀಟ್ ಆಗುತ್ತೆ. ಕೆಲವೊಂದು ಇನ್ನು ಕೋರ್ಟಲ್ಲಿ ಮತ್ತು NGTಲಿ ಸ್ವಲ್ಪ ಲಿಟಿಗೇಷನ್ ಇರೋದ್ರಿಂದ ಅದನ್ನು ಬಹುಶಃ ಏಪ್ರಿಲ್ ಅಥವಾ ಮೇ ಅಷ್ಟೊತ್ತಿಗೆ ನಮ್ಮದು ಕೋರ್ಟಲ್ಲಿ ಮತ್ತು ಎಲ್ಲ ಇದು ಸಬ್ಮಿಷನ್ ಮಾಡಿ ನಾವು ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದೀವಿ. ಇನ್ನು ಬರುವ ದಿನಗಳಲ್ಲಿ ಅದು ಇನಾಗ್ರೇಷನ್ ಕೂಡ ನಾವು ಮಾಡ್ತೀವಿ. ಡೇಟ್ಸ್ ಎಲ್ಲ ಇನ್ನೂ ನೋಡಬೇಕು ಒಂದು ಸರಿ ಕಂಪ್ಲೀಟ್ ಆದಮೇಲೆ. ಬಟ್ 99% ನಮ್ಮದು ಅಂದ್ಕೊಂಡಿರುವಂಥ ಇದರಲ್ಲಿ ಫೇಸ್ ವೈಸಲ್ಲಿ ಮಾಡ್ತಾಯಿದ್ದೀವಿ, ಅದು ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಅಲ್ಲಿ ಏನು ಮೆಟೀರಿಯಲ್ಸ್ ಎಲ್ಲ ಇವರು ಆರ್ಡರ್ ಮಾಡಿದ್ರು, ಯಾಕಂದರೆ ಅದನ್ನು ಫುಲ್ ಹೋಗಿ ಇದನ್ನು ಮಾಡಬೇಕು. ಅದು 1 ತಿಂಗಳು ಅಂತ ಹೇಳಿದರು, ಬಟ್ ಆಲ್ಮೋಸ್ಟ್ 2.5 ತಿಂಗಳ ತನಕ ಆಯಿತು. ಸೊ ಜೂನ್ ಒಳಗಡೆ ಬಹುಶಃ ಎಷ್ಟು ಇದರಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಬೇಕು. ಬಟ್ ನಾವು ಎಕ್ಸ್ಟೆನ್ಷನ್ ಅಂತ ಕೊಟ್ಟಿದ್ದು, ಅಂದರೆ ಅವರಿಗೆ ಹೇಳಿದ್ದು ಇನಿಷಿಯಲಿ ಮೇದಲ್ಲಿ 90% ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ. ಬಿಕಾಸ್ ಇವಾಗಲೇ ನೀವು ನೋಡಿರ್ಬೋದು ಭಾಳಷ್ಟು ಇದರಲ್ಲಿ ಆಗಿದೆ. ಇವಾಗ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಕೆಲಸ ಜಾಸ್ತಿ ಇದಾಗಿದೆ. ಫೈನಲ್ ಟಚಪ್ದು ಒಂದು ಸರಿ ಒಂದು ರೌಂಡ್ ಆಫ್ ಇನ್ಸ್ಪೆಕ್ಷನ್ ಇದಾದಮೇಲೆ ಅದು ಮಾಡೋದು. ಸೊ ಮಳೆಗಾಲದ ಮುಂಚೆ ಅಲ್ಲಿ ಬ್ರಿಡ್ಜ್ ಮುಗಿಸಿ ಅದನ್ನು ಓಪನಿಂಗ್ ಮಾಡಬೇಕು ಅಂತಲೇ ನಮ್ಮದು ಗುರಿ ಇರೋದು. ಸೊ ಆದಷ್ಟು ಬೇಗ ಅದನ್ನು ಕೂಡ ನಮ್ಮದು ಇನಾಗ್ರೇಷನ್ ಆಗ್ತದೆ. ಈಗ ಫ್ಲೈಓವರ್ದು ಕೊನೆ ಹಂತದಲ್ಲಿ ಇದೆ ಅವ್ರದ್ದು DPR ಅಥವಾ ಏನು. ಇವತ್ತು ಕೂಡ ನಾನು ನಿನ್ನೆ ಅದು ಆಕ್ಸಿಡೆಂಟ್ ಇದೆಲ್ಲ ಆದಮೇಲೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತೊಗೊಂಡೆ. ಅದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದನ್ನು ತೊಗೊತಾ ಇದ್ದಾರೆ. ಈಗ ಒಂದು ಬೈಕಂಪಾಡಿಯಿಂದ KOCL ಬೈಕಂಪಾಡಿದು ಒಂದು ಇವಾಗಲೇ ಅದನ್ನು ಕೂಡ ಇದಾಗಿದೆ. ಇನ್ನೊಂದು ನಮ್ಮ ನಂತೂರು ಮತ್ತು KPT ಕವರ್ ಆಗುವಂಥ ಒಂದು ಇದನ್ನು ಕೂಡ, ಎರಡೂ ಕೂಡ ಇದಾಗುತ್ತೆ. ನಂತೂರು KPTದು ಇನ್ನೂ ಟೆಂಡರ್ ಒಂದು ಸರಿ ಇದು ಮಾಡಿದ್ಮೇಲೆ ಇನ್ನೊಂದು ಯಾವುದು ಅದೇ ಇವಾಗ ಅದು DPR ಏನು ಮಾಡ್ತಿದ್ದಾರೆ, ಯಾವ ರೀತಿ ಇದು ಮಾಡ್ತಾರೆ ಅಂತ ಇನ್ನೂ DPR ಹಂತದಲ್ಲಿ ಇದೆ. ಯಾಕಂದರೆ ಫ್ಲೈಓವರ್ ಅಂತ ಇದು ಮಾಡಬೇಕಾದ್ರೆ ನಮ್ಮದು ಸರ್ವಿಸ್ ರೋಡನ್ನು ಕೂಡ ನಾವು ಸ್ವಲ್ಪ ತೊಗೋಬೇಕಾಗ್ತದೆ. ಆ ಸರ್ವಿಸ್ ರೋಡಲ್ಲಿ ಅಕ್ವಿಷನ್ ಎಷ್ಟಾಗುತ್ತೆ, ಯಾವ ರೀತಿ ಇದು ಮಾಡ್ಬೋದು ಅಂತ ಕೊನೆ ಹಂತದಲ್ಲಿದೆ. ಇದು NHAI ಕಡೆಯಿಂದ ಆಗುವಂಥದ್ದು. ಇವತ್ತು ಕೂಡ ನಾನು ಅದು ಮಾಹಿತಿ ತೊಗೊಂಡಿದ್ವಿ. ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅವರ ಒಂದು ಟೀಮ್ ಇವಾಗಲೇ DPR ಮಾಡ್ತಿದ್ದಾರೆ. ಬಟ್ ಅಲ್ಲಿ ಫ್ಲೈಓವರ್ದಂತೂ ಮಾಡೋದು NHAIಯಿಂದ ನಿರ್ಧಾರ ಆಗಿದೆ, ಅದರಲ್ಲಿ ಏನೂ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಮಾಡಿಸೋದು ನಮ್ಮ ಕರ್ತವ್ಯದಲ್ಲಿದೆ, ಆದಷ್ಟು ಬೇಗ ಅದನ್ನು ಮಾಡಿಸ್ತೀವಿ. DPR 2 ಕಡೆ, ಹೌದು 2 ಕಡೆ ಆಸ್ ಆಫ್ ನೌ ಇಲ್ಲ. ಭೂಮಿ ವಿವಾದ ಇದೆ ಅಫ್ಕೋರ್ಸ್, ಬಟ್ ಕ್ಯಾನ್ಸಲೇಷನ್ ಮಾಡುವಂಥದ್ದಲ್ಲಿ ಇನ್ನೂ ಯಾವುದು ಡಿಸ್ಕಷನ್ ಇಲ್ಲ. ಯಾವುದು ಕಾಂಟ್ರಾಕ್ಟರ್ ಬಿಟ್ಟು ಹೋದರೆ ಇನ್ನೊಬ್ರನ್ನ ಕರೆಸ್ತೀವಿ, ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ. ದಟ್ ಈಸ್ ನಾಟ್ ರೈಟ್ ದಿಸ್ ಥಿಂಗ್. ಯಾರು ಆ ಥರ ಬಿಟ್ಟು ಹೋಗ್ತೀವಿ ಅಂತ ಹೇಳೋದಕ್ಕೆ ಬರೋಲ್ಲ, ಒಪ್ಕೊಂಡ್ಮೇಲೆ ಇದ್ರಲ್ಲಿ ಮಾಡಬೇಕು. ಯಾವುದು ಡಿಲೇ ಆದರೆ ಸ್ಟಿಲ್ ಡಿಲೇ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗ್ತದೆ ಅಲ್ಲ ಅವ್ರಿಗೂ ಕೂಡ. ಈಗ SR ಚೇಂಜ್ ಆದಾಗಲೂ SRದು ಇದರಲ್ಲಿ ಆಗ್ತದೆ. ಡಿಲೇ ಇದಾದರೆ ನಮ್ಮ ಕಡೆಯಿಂದ ಡಿಲೇ ಆದರೆ ಅದಕ್ಕೂ ಕೂಡ ಅವ್ರಿಗೆ ಇದು ಮಾಡ್ತೀವಿ. ಸೊ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್. ಸೊ NHAI ಕಡೆಯಿಂದ ನಾನು ಮಾತಾಡೋದಕ್ಕಾಗೋಲ್ಲ ಯಾಕೆ ಇದೆ ಅಂತ. ಬಟ್ ಇವಾಗ ನನಗೆ ಮತ್ತು ಅವರ ಒಂದು ಡಿಸ್ಕಷನ್ ಇದರಲ್ಲಿ ದ ಪ್ಲ್ಯಾನ್ ಹ್ಯಾಸ್ ಬಿನ್ ಅಪ್ರೂವ್ಡ್. ಜಸ್ಟ್ ಅಲ್ಲಿ ಎಷ್ಟು ಅನುದಾನ ಬರಬೇಕು, ಯಾವ ರೀತಿ ಮಾಡಬೇಕು ಅಂತದ್ದು ಒಂದು DPR ಫೈನಲ್ ಹಂತದಲ್ಲಿ ಇದೆ. ಫೈನಲ್ ಅಂತ ಹೇಳಿದ್ರೆ ಎಲ್ಲ ಗ್ರೇಡಿಯಂಟ್ ಮ್ಯಾಪಿಂಗ್ ಆಗಿರ್ತದೆ, ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಆಗಿರುತ್ತೆ, ಎಷ್ಟು ಕಿಲೋಮೀಟರ್ ಫ್ಲೈಓವರ್ ಬರಬೇಕು, ಅದಕ್ಕೆ ಎಕ್ಸಿಟ್ ಎಷ್ಟು ಇದು ಕೊಡಬೇಕು, ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಇದಾಗಬೇಕು ಅಂತೆಲ್ಲ ಇದರಲ್ಲಿದೆ. ಇನ್ನೊಂದು ಏನಂದರೆ ಈ KOCLಯಿಂದ ಬೈಕಂಪಾಡಿಗೂ ಫ್ಲೈಓವರ್ ಈಗಾಗಲೇ ಇರೋದ್ರಿಂದ ಒಂದೇ ಮಾಡಬೇಕು ಅಥವಾ ಸೆಪ್ರೇಟ್ ಬೇರೆ ಬೇರೆ ಇದರಲ್ಲಿ ಅಂದರೆ ಅಂತ ತೊಗೋಬೇಕು ಅಂತ ಈ ಕೊನೆ ಹಂತದಲ್ಲಿ ಕೂಡ ಇದರಲ್ಲಾಗಿದೆ. ಸೊ ತಮಗೆಲ್ಲ ನಾನು ಹೇಳೋದು ಇದು ಅಂತ ಹೇಳಿದ್ರೆ, ಇವಾಗ KPT ಮತ್ತು ನಂತೂರ್ದು ಏನಿದೆ ಅಲ್ಲಿ ನಮ್ಮದು ಫ್ಲೈಓವರ್ ಹೌದು 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 ಅದನ್ನೇ ಹೇಳ್ತಾ ಇರೋದು. ನಮ್ಮದು ಲೆಂತ್ ನಾವು ಜಾಸ್ತಿ ಮಾಡಿಸ್ತಾ ಇದ್ದೀವಿ. ಮುಂಚೆ ಏನಿತ್ತು ಬರೀ ಆ ಸಿಗ್ನಲ್ ಅಷ್ಟೇ ದಾಟೋ ರೀತಿ ಒಂದು ಪ್ಲ್ಯಾನ್ ಇತ್ತು. ಬಟ್ ವಿ ಆರ್ ಪ್ಲ್ಯಾನಿಂಗ್ ಟು ಎಕ್ಸ್ಟೆಂಡ್ ಇಟ್. ಯಾಕಂದರೆ ಇವತ್ತು ಆ 2 ಸಿಗ್ನಲ್ನ ನಾವು ದಾಟಿಸ್ಬೋದು, ನಾಳೆ ಇನ್ನು ಮುಂದೆ ಅದು ಮುಂದೆ ಕಡೆನೂ ಕೂಡ ಜಾಮ್ ಆಗಿ ಶುರು ಆಗುತ್ತೆ. ವಿ ಆರ್ ಥಿಂಕಿಂಗ್ ಕಾಂಪ್ರಿಹೆನ್ಸಿವ್ಲಿ. ಇದನ್ನು ನಾನೇ ಸ್ವಲ್ಪ ಕ್ಲೋಸ್ಲಿ ಮಾನಿಟರ್ ಮಾಡ್ತಿರೋದ್ರಿಂದ ಇದು 2 ಫ್ಲೈಓವರ್ದು ಒಂದ್ಸಲ ನಮ್ಮ ಹಂತದಲ್ಲಿ ಒಂದ್ಸರಿ ಇದಾಗುತ್ತೆ. 1 ತಿಂಗಳು ಅಂತ ಇವತ್ತು ಹೇಳಿದ್ದಾರೆ ಫೈನಲ್ದು ಇದು ಮಾಡೋದಕ್ಕೆ. 1 ತಿಂಗಳಾದಮೇಲೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾಗ ನನಗೆ ಬಹುಶಃ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ನನ್ನ ಜೊತೆ ಡಿಸ್ಕಷನ್ ಆಗ್ಬೋದು.
ಆ ಹಂತದಲ್ಲಿ ಒಂದು ಪೂರ್ತಿ ಎಲ್ಲಿಂದ ಎಲ್ಲಿಗೆ ಇದಾಗುತ್ತೆ, ಮತ್ತು ಅಷ್ಟೊತ್ತಿಗೆ ಬೈಕಂಪಾಡಿ ಮತ್ತು KOCL ಫೈನಲೈಸ್ ಆಗಿರುತ್ತೆ. ಸೊ ಎರಡೂ ಒಟ್ಟಿಗೆ ನಾವು ಒಂದು ನಿರ್ಧಾರ ತಗೋಬೋದು. ನೋಡಿ, ಇವಾಗ ಆಗಲೇ ಇದನ್ನು ಹೇಳಿದ್ದೀನಿ, ಇದು ಎರಡೂ ಫ್ಲೈಓವರ್ ಬಗ್ಗೆ ನಮ್ಮ KOCL ಬೈಕಂಪಾಡಿ ಮತ್ತು ಈ ನಂತೂರು KPT ಇರುವಂಥ ಫ್ಲೈಓವರ್ದು ಇನ್ನು ಸ್ವಲ್ಪ ದಿನದಲ್ಲಿ NHA ಅವರೇ ನಮಗೇನು ಮಾಹಿತಿ ಕೊಡ್ತಾರೆ, ಅವಾಗ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಇದು ಬರುತ್ತೆ. ಈಗ ಏನಾಗ್ತಾ ಇದೆ, ಐ ಆಮ್ ಜಸ್ಟ್ ಅ ಮೆಸೆಂಜರ್ ಇದರಲ್ಲಿ. ಈಗ NHA ಅವ್ರದ್ದು ಕೆಲವೊಂದು ನಾರ್ಮ್ಸ್ ಇರುತ್ತೆ, ಯಾವ ರೀತಿ ಮಾಡಬೇಕೇನು ಅಂತ. ಅವ್ರು ಟೆಕ್ನಿಕಲ್ ಫೀಸಿಬಿಲಿಟಿದೆಲ್ಲ ಮಾಡಿದ್ದಾರೆ. ಇವಾಗ DPR ಫೈನಲ್ ಹಂತದಲ್ಲಿದೆ ಅಂತ ಇವತ್ತು ಬೆಳಿಗ್ಗೆ ನಂದು ಮೀಟಿಂಗಲ್ಲಿ NHA PD ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಸರಿ ಪೂರ್ತಿ ಫೈನಲೈಸ್ ಆದಮೇಲೆ ನನಗೆ ಅದನ್ನು ಒಂದು ಪ್ರೆಸೆಂಟೇಷನ್ ಕೊಡಿ ಅಂತಲೂ ನಾನು ಅವ್ರಿಗೆ ಹೇಳಿದ್ದೀನಿ. ಇವಾಗ KOCL ಮತ್ತು ಬೈಕಂಪಾಡಿದು ಬೇಗ ಬರುತ್ತೆ, ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ ಡನ್. ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಆಗಿದೆ, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಅವ್ರ ಜೊತೆ ಕನ್ಸಲ್ಟೇಷನ್ ಆಗಿದೆ, KOCL ಇದು ಬರುವಂಥ ಎಲ್ಲ ಲಾರಿ ಮಾಲೀಕರ ಒಂದು ಇದ್ರ ಜೊತೆನೂ ಕೂಡ ಮಾಡಿದ್ದಾರೆ. ಎಕ್ಸಿಟ್ ಎಲ್ಲಿ ಕೊಡಬೇಕು ಅಂತಲೂ ಆಗಿದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಡನ್. ಅದೊಂದು ಸ್ವಲ್ಪ ಜಸ್ಟ್ ಇದನ್ನು ಮಾಡುವಂಥದ್ದು. KPT ಮತ್ತು ನಂತೂರ್ದು ಏನಿದೆ, ದೇರ್ ಆರ್ ಸೋ ಮೆನಿ ಸ್ಟೇಕ್ ಹೋಲ್ಡರ್ಸ್ ಅವ್ರದ್ದು ಇದರಲ್ಲಿ. ಅವರ ಪ್ಲ್ಯಾನ್ಸ್ ಇದನ್ನು ಕೂಡ ನಾನು ಬಂದಾಗಲಿಂದನೂ ಕೇಳ್ತಾ ಇದ್ದೀನಿ, ವಾಟ್ ಈಸ್ ದ ಸ್ಟೇಟಸ್, ಏನು ಆಗ್ತಾ ಇದೆ ಅಂತ ಹೇಳಿ. ಇನಿಷಿಯಲಿ 3-4 ತಿಂಗಳು ಮಳೆಯಲ್ಲಿ ಇದು ಹೋಯಿತು. ಮಳೆ ನಂತರ ಮತ್ತೆ ಅವ್ರದ್ದು ಟೀಮಿಂದ ಪಿಕಪ್ ಆಗಿದ್ದಾರೆ. ನನಗೆ ಇವತ್ತು ಅವ್ರು ಕೊಟ್ಟಿರೋ ಮಾಹಿತಿ ಇದ್ರ ಪ್ರಕಾರ ಇನ್ನು 1-1.5 ತಿಂಗಳೊಳಗಡೆ ಅವ್ರ ಫೈನಲ್ ಪ್ರೆಸೆಂಟೇಷನ್ ನನಗೆ ಕೊಡ್ತಾರೆ. ಸೊ ನಾನು ಅವರಿಗೆ ಟೈಮ್ ಅಂತ ಕೊಟ್ಟಿರೋದು ಮಾರ್ಚ್ ಎಂಡ್ ಒಳಗಡೆ ಅಟ್ಲೀಸ್ಟ್ ನನಗೆ ಯಾವ ಹಂತದಲ್ಲಿ ಏನೇನು ಕವರ್ ಆಗ್ತದೆ, ಯಾವ ರೀತಿ ಮುಂದುವರಿತೀರಿ, ಈಗ ಇರೋ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬ್ರಿಡ್ಜಸ್ ಇದೆಲ್ಲ ಹೇಗೆ ಕವರ್ ಆಗ್ತದೆ, ಎಕ್ಸ್ಟ್ರಾ ಲ್ಯಾಂಡ್ ಅಕ್ವಿಷನ್ ಅವಶ್ಯಕತೆ ಇದೆಯಾ ಅಥವಾ ಇರೋದ್ರಲ್ಲೇ ಆಗ್ತದಾ, ಎಷ್ಟು ಲೇನ್ಸ್, ಈ ಥರ ಸಿಂಪಲ್ ಮಾಹಿತಿ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಒನ್ಸ್ ಅವರು ಅಫಿಷಿಯಲಿ ನನಗೆ ಮಾಡಿದ್ಮೇಲೆ ನಾನು ಖಂಡಿತ ತಮಗೆಲ್ಲದನ್ನು ಕೊಡ್ಬೋದು. ಆ್ಯಸ್ ಆಫ್ ನೌ KPTದು ಮತ್ತು ನಂತೂರ್ದು ಏನಿದೆ ಇವಾಗ ನನಗೆ ಕೊಟ್ಟಿರೋ ಮಾಹಿತಿ, ಇಟ್ ಈಸ್ ಆನ್. ಯಾವುದು ಕ್ಯಾನ್ಸಲ್ ರೀತಿ ಏನೂ ಆಗಿಲ್ಲ. ಹೈಕೋರ್ಟಲ್ಲಿ ಕೇಸಸ್ ಇದೆ, ಅದನ್ನೇ ಹೇಳಿರೋದು. ನಾವು ಕೂಡ ಪಾರ್ಟಿ ಇರ್ತೀವಿ, ಲ್ಯಾಂಡ್ ಅಕ್ವಿಷನ್ ಇದ್ದಾರೆ, PD NHA ಅವರು ಇದ್ದಾರೆ, ಎಲ್ಲ ಇದು ವಿಲ್ ಫೈಟ್ ಇನ್ ಹೈಕೋರ್ಟ್. ಅದೇನು ಸ್ಟೇ ರೀತಿ ಇದಿಲ್ಲ, ಕ್ಲಾರಿಫಿಕೇಶನ್ ಯಾವಾಗಲೂ ಇದು ಕೇಳ್ತಾರೆ. ಪ್ರೈವೇಟ್ ಕೇಸಸ್ ಇದೆ, ಫಾರೆಸ್ಟ್ ಇದನ್ನ ಅಂತ ಒಂದು ಇದು ಹೇಳ್ತಾರೆ, ಡೀಮ್ ಫಾರೆಸ್ಟ್ ಅಂತ ಯಾವುದೋ ಒಂದು ಇದು ಹೇಳಿರುವಂಥದ್ದು ಇದೆ. ನಮ್ಮಲ್ಲಿ ಕಾಲೇಜ್ ಮತ್ತು ಇದು BSNLದು ಕೂಡ ಕೆಲವೊಂದಿದೆ. ಸೊ ಎಲ್ಲ ಕೋರ್ಟ್ ಕೇಸಸ್ ಇದೆ, ವಿಲ್ ಸಾಲ್ವ್ ಇಟ್. ಏನೇ ಇದಾದ್ರೂ ಇನ್ ದ ಇಂಟ್ರೆಸ್ಟ್ ಅದ್ರದ್ದು ಕೂಡ ಇದೆ. ಅಲ್ಲೂ ಇದೆ ಹೇಳಿದ್ರು, ಇನ್ನೊಂದು ಆಕ್ಸೆಸ್ ರೋಡಿಂದನೂ ಕೂಡ ಇದೆ. ಎಲ್ಲದನ್ನು ನಾವು ಭಾಳ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ನಾನು ಹೇಳೋದು ಇಷ್ಟೇ, ಏನೇ ಕೇಸ್ ಇದ್ರೂ ಕೂಡ ಆ ರಸ್ತೆಗಳ್ದೇನಿದೆ ನಾವು ಮಾಡಲೇಬೇಕು. ಇಲ್ಲಾಂದರೆ ಆ KPT ಮತ್ತು ನಂತೂರು ಜಂಕ್ಷನಲ್ಲಿ ನಾವು ಓಡಾಡೋದಕ್ಕೂ ಆಗೋದಿಲ್ಲ. ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್. ಇನ್ನು ಬರೋ ದಿನಗಳಲ್ಲಿ ಮಂಗಳೂರಲ್ಲಿ ಹೆಚ್ಚು ಗಾಡಿಗಳು ಬರುತ್ತೆ. NH ಇನ್ನೂ ಇದಾದಾಗ ಕೇರಳದಿಂದ ಆ ಕಡೆ ಹೋಗುವಂಥದ್ದು ಆಗುತ್ತೆ. ಸೊ ದೆರ್ ಇಸ್ ನೋ ಕ್ವಶನ್ ಆಫ್ ಅದನ್ನು ಮಾಡ್ತೀವೋ ಇಲ್ಲೋ ಅಂತ. ಮಾಡಲೇಬೇಕು, ಯಾವ ರೀತಿ ಮಾಡಬೇಕು ಅನ್ನೋದಷ್ಟೇ ಇವಾಗ ಪ್ರಶ್ನೆ. ನನಗೆ ಹೇಳಿರೋದು ಇಷ್ಟು, 1 ತಿಂಗಳ ನಂತರ ಅಂದರೆ ಫೆಬ್ರವರಿ ಎಂಡ್ ನಂತರ ನನಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಅಂಥೇಳಿ. ನಾನು ಮಾರ್ಚ್ ಎಂಡ್ ತನಕ ಅಂತ ಅವ್ರಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಯಾವಾಗಲೂ ಅವ್ರು ಸ್ವಲ್ಪ ಡಿಲೇ ಆಗೇ ಆಗ್ತದೆ. ಮಾರ್ಚ್ ಎಂಡ್ ಒಳಗಡೆ ನನಗೆ ಹೇಗೆ ಅವರು ಪ್ರೆಸೆಂಟೇಷನ್ ಅಥವಾ ಇದನ್ನು ಕೊಟ್ಟು ಇದು ಮಾಡ್ತಾರೆ. ಅವ್ರು ಏನಕ್ಕೆ ಕೊಡೋದು ಅಂದರೆ ನಮ್ಮ ಕಡೆಯಿಂದ ಏನಾದ್ರು ಇನ್ಪುಟ್ ನನಗೆ ಅಂತ ಹೇಳಿದರೆ ಬರೀ ನನಗೆ ಒಬ್ಬನಿಗೆ ಅಲ್ಲ, ಪೊಲೀಸ್ ಟ್ರಾಫಿಕ್ನವ್ರದ್ದು ಇದಿರ್ತಾರೆ, ಮತ್ತು ಬೇರೆ ಸ್ಟೇಕ್ ಹೋಲ್ಡರ್ಸ್ ಯಾರು ನಮ್ಮ ಅಧಿಕಾರಿಗಳ್ದಿರುತ್ತೆ, ಮತ್ತು ನಾವು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರದ್ದು ಏನಾದ್ರು ಕರಿಬೇಕಾ ಅದನ್ನು ನೋಡ್ತೀವಿ. ಯಾರ್ದಾರು ಬೇರೆ ಏನಾದ್ರು ಡ್ಯಾಮೇಜ್ ಆಗುವಂಥದ್ದು ಅಥವಾ ಅಕ್ವಿಷನ್ ಆಗುವಂಥದ್ದು ಇದ್ದರೆ ಆ ಥರ ಏನಾದ್ರು ಮಾಡಬೇಕಾಗಿದ್ದು ಅವರೆಲ್ಲರಿಗೂ ಸೇರಿ ಒಂದು ಪ್ರೆಸೆಂಟೇಷನ್ ಅಂತ ಕೊಡಿ ಅಂತ ನಾನು ಕೇಳಿದ್ದೀನಿ. ಮಾರ್ಚ್ ಎಂಡ್ ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡಿ ನಾನು ಹೇಳ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.